ಮಂಗಳೂರು ತಾಲೂಕು ಪಂಚಾಯಿತಿಗಾಗಿ ನಿರ್ಮಾಣಗೊಂಡಿರುವ ಹೊಸ ಕಟ್ಟಡವನ್ನು ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಬುಧವಾರದಂದು ಉದ್ಘಾಟಿಸಿದರು. ಈ ಸಂದರ್ಭ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ಯುಟಿ ಖಾದರ್, ವೇದವ್ಯಾಸ ಕಾಮತ್, ಭರತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಶ್ರೀನಿವಾಸ್ ಪೂಜಾರಿ, ತಾಲೂಕು ಪಂಚಾಯಿತಿಗೆ ಹೊಸ ಕಟ್ಟಡ ಬೇಕು ಎಂಬುದು ದೀರ್ಘಕಾಲೀನ ಬೇಡಿಕೆಯಾಗಿತ್ತು. ಅದೀಗ ಈಡೇರಿದೆ ಎಂದರು. ಜಿಲ್ಲಾ ಪಂಚಾಯತ್ ಅನುದಾನದ ಮೂಲಕ ಹೊಸ ಕಟ್ಟಡ ನಿರ್ಮಿಸಲು ಸಾಧ್ಯವಾಗಿದೆ. ತಾಲೂಕ್ ಪಂಚಾಯಿತಿಯಲ್ಲಿ ಜನರ ಸಮಸ್ಯೆಗಳು ಚರ್ಚೆಯಾಗುತ್ತಿವೆ. ಗ್ರಾಮ ಪಂಚಾಯತ್ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ತಾಲೂಕ್ ಪಂಚಾಯಿತಿಗೂ ಜವಾಬ್ದಾರಿ ಇದೆ ಎಂದವರು ಹೇಳಿದರು. ಜಿಲ್ಲಾ ಪಂಚಾಯತ್ ಯಾವುದೇ ಸಮಸ್ಯೆಗಳಿಗೆ ಕಡಿಮೆ ಈ ತಾಲೂಕು ಪಂಚಾಯತಿನ ಪಡ್ಕೊಂಡು ನಾವು ಕೆಲಸಗಳು ಮಾಡಿದ್ರೆ ನಾನು ಅನ್ಕೊಂಡು ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಆ ಕಾರಣಕ್ಕೆ ಕೆಲಸಗಳು ನಮಗೆ ಒಂದು ಇರಬೇಕು. ಯೋಚನೆಗಳು ನಮ್ಮಲ್ಲಿ 22 ವರ್ಷಗಳು ಕೂಡ ಸ್ವಂತ ಸೂರ್ಯದಿರುವಂತ ಸರಿಯಾಗಿ ನೀರಿರುವಂತ ಮಕ್ಕಳು ವಿದ್ಯುತ್ ಇರುವಂತಹ ಮನೆಗಳ ಶೇಕಡ 15 ಅಂತ ಹೇಳಿದ್ರೆ ಕೆಲಸಗಳು ಮಾಡಬೇಕು. ಆ ಕಾರಣಕ್ಕೆ ಯಾವ ರೀತಿ ಸರಬರಾಜು ಮಾಡಬೇಕು, ಪ್ರತಿ ಮನೆಗೆ ಶೌಚಾಲಯಗಳೇನು, ಪ್ರತಿ ಕುಟುಂಬಕ್ಕೂ ಒಂದು ಮನೆ, ನಾವು ಮನೆಗಳ ಹಂಚಿಕೆ ಹೇಗೆ ಮಾಡ್ತೇವೆ, ಹೇಗೆ ತಪ್ಪಿಸಿ ರಾಜಕಾರಣ ಸೇರಿಸುತ್ತೇನೆ, ಅರ್ಹರನ್ನು ಗುರುತಿಸಲಿಕ್ಕೆ ಅರ್ಹರನ್ನ ಗುರುತಿಬಿಡುತ್ತೆ. ಇವತ್ತು ಗ್ರಾಮೀಣ ಪರಿಣಾಮಕಾರಿ ಶಾಸಕ ಯುಟಿ ಖಾದರ್ ಮಾತನಾಡಿ, ತಾಲೂಕ್ ಪಂಚಾಯತ್ ಅಂದ್ರೆ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ತಾಯಿ ಇದ್ದಂತೆ ಎಂದು ಬಣ್ಣಿಸಿದರು. ಒಟ್ಟು 4.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. 2017ರಲ್ಲಿ ಈ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸ ನಡೆದಿತ್ತು.